ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರಾಗಿ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನು ಘೋಷಣೆ ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 2 ಅವಧಿಯಲ್ಲಿ ಯುವ ಮೋರ್ಚಾದ ಕಾರ್ಯವನ್ನು ವಿಸ್ತಾರ ಮಾಡಿ ರಾಜ್ಯದ ಉಪಾಧ್ಯಕ್ಷರಾಗಿ ನಮ್ಮ ಜೊತೆಯಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ ಒಬ್ಬ ಅತ್ಯುತ್ತಮ ಸಂಘಟಕರಾಗಿರ್ತಕ್ಕಂಥ ವಿಜಯೇಂದ್ರ ಸಾಮಾನ್ಯ ಕಾರ್ಯಕರ್ತರಾಗಿಯೂ ಬಂದವರು. ಇವತ್ತು ಅವರನ್ನು ಅಧ್ಯಕ್ಷರನ್ನಾಗಿಸಿ ಒಂದು ಹೊಸ ಹುರುಪು ಮತ್ತು ಉತ್ಸಾಹಗಳು ಇವತ್ತು ಕಾರ್ಯಕರ್ತರು ತುಂಬಿದೆ. ಅವರ ಜೊತೆಯಾಗಿ ಕೆಲಸ ಮಾಡಿ ಪಾರ್ಟಿಯ ಸಂಘಟನೆಯನ್ನು ಮಾಡ್ತಿದ್ದರು. ಸಹಜವಾಗಿ ಕಾಂಗ್ರೆಸ್ನ ಆಡಳಿತದ ವೈಫಲ್ಯಗಳು ಇವತ್ತು ಎದ್ದು ಕಾಣ್ತಾ ಇದ್ದಾವೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಆಡಳಿತದಲ್ಲಿ ಸಂಪೂರ್ಣವಾಗಿರತಕ್ಕಂಥ ವೈಫಲ್ಯ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ, ಭ್ರಷ್ಟಾಚಾರ ತಾಂಡವಾಡ್ತಿದೆ, ಬರ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ. ಇದೆಲ್ಲದರ ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಳನ್ನು ಕೈಗೆತ್ತಿಕೊಂಡು ಪಾರ್ಟಿಯನ್ನು ಮತಗಟ್ಟೆಯಿಂದ ಮತ್ತೆ ಸಂಘಟನೆ ಮಾಡತಕ್ಕಂಥ ಎಲ್ಲ ಶಕ್ತಿಯು ವಿಜಯೇಂದ್ರ ಅವರಿಗಿದೆ. ಜೊತೆಯಾಗಿ ನಾವು ಈ ಪಾರ್ಟಿಯನ್ನು ಕಟ್ಟಿ ಮತ್ತೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಪ್ರಯತ್ನಗಳಾಗ್ತವೆ ಅಂತಕ್ಕಂಥ ವಿಶ್ವಾಸ ಇದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್? ಇಷ್ಟು ಅಂದರೆ ಎಲ್ಲ ತುಂಬ ಜಾಸ್ತಿ ಅವಧಿ ನೀವೇ ಮಾಡಿದ್ದು ನೋಡಿ. ಸುಮಾರು 4.5 ವರ್ಷಗಳ ಕಾಲ ರಾಜ್ಯದ ಅಧ್ಯಕ್ಷನಾಗಿ 2 ಅವಧಿ ಪೂರ್ತಿ ಅಂತಕ್ಕಂಥ ಅವಕಾಶಗಳನ್ನು ಹಿರಿಯರು ಕೊಟ್ಟಿದ್ದಾರೆ. ನಾನು ಬಂದಾಗ ನಾನೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸ ಮಾಡಿ ಅನುಭವ ಇಲ್ಲ ಅನ್ನೋಂಥ ಮಾತುಗಳಿತ್ತು. ಆದರೆ ಇಡೀ ರಾಜ್ಯವನ್ನು 18 ಬಾರಿ ಸುತ್ತಿದ್ದೇನೆ. ಮತಗಟ್ಟೆಯ ಪೇಜ್ ಪ್ರಮುಖರವರೆಗೆ ಸಂಘಟನೆ ಮಾಡ್ತಕ್ಕಂಥ ಕಾರ್ಯ ಆಗಿದೆ. ಸಂಘಟನೆಯ ಕಾರ್ಯ ಬಹಳ ಯಶಸ್ವಿಯಾಗಿದೆ. ಪಂಚಾಯತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೇವೆ. ಉಪಚುನಾವಣೆಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. 1 ಲೋಕಸಭಾ ಉಪಚುನಾವಣೆಯಲ್ಲಿ ಗೆದ್ದಿತ್ತು, ರಾಜ್ಯಸಭೆಯಲ್ಲಿ ಗೆದ್ದಿತ್ತು, ವಿಧಾನ ಪರಿಷತ್ ಎಲ್ಲವೂ ಆಗಿತ್ತು. ಆದರೆ ಮೊನ್ನೆ ವಿಧಾನಸಭೆಯ ಚುನಾವಣೆಯಲ್ಲಿ ಸೋಲು ಆಗಿದೆ. ಆದರೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ ಅನ್ನುವಂಥ ಮತ್ತು ಸಂಘಟನೆಯನ್ನು ಶಕ್ತಿ ಮೀರಿ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ಇದೆ. ಇದೆಲ್ಲವೂ ಯಾವುದರಿಂದ ಸಾಧ್ಯ ಆಗಿದೆ ಹೇಳಿದರೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಇರ್ಬೋದು, ಈಶ್ವರಪ್ಪನವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಅವರೆಲ್ಲರ ಪೂರ್ಣ ಸಹಕಾರದಿಂದ ಪಾರ್ಟಿಯನ್ನು ಯಶಸ್ವಿಯಾಗಿ ಕಟ್ಟುವುದಕ್ಕೆ ಆಗಿದೆ ಅಂತಕ್ಕಂಥ ವಿಶ್ವಾಸ. ನೋಡಿ, ಅವರು ಮಾಡಿರ್ತಕ್ಕಂಥ ಘೋಷಣೆಯನ್ನು ನೋಡಿ ನಾನು ಅವರಲ್ಲಿ ಮಾತುಕತೆ ಮಾಡಿ ಹೇಳಿದರೆ ಅವರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಹೇಳಿದ್ದಾರೆ. ನಾನೆಲ್ಲ ಅನುಭವವನ್ನು ಮಾಡಿದ್ದೇನೆ. ಹಿಂದೆ ಹೇಳ್ತಾ ಇದ್ದರು, ನಾನು ಆಗಿದೆ, ನಮ್ಮದು ಎಲ್ಲ ಮುಖ್ಯಮಂತ್ರಿ ಆಗಿದೆ, ಪಾರ್ಟಿ ಅಧ್ಯಕ್ಷ ಆಗಿದ್ದಾರೆ, 3 ಸಾರಿ ಕೇಂದ್ರದ ಸಚಿವರಾಗಿ ಕೆಲಸವನ್ನು ಮಾಡಿದ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಆದರೂ ಮಾತುಕತೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ವಿಜಯೇಂದ್ರ ಆಯ್ಕೆ ಯಾವಕ್ಕೆ ನೋಡಿ. ವಿಜಯೇಂದ್ರ ಅವರಿಗೆ ಒಂದು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಇದೆ ಮತ್ತು ಯುವಕರಿದ್ದಾರೆ ಮತ್ತು ಯುವಕರಲ್ಲಿ ಭಾಳ ಒಳ್ಳೆಯ ಅಭಿಪ್ರಾಯ ವಿಜಯೇಂದ್ರ ಮೇಲೆ ಇದೆ. ಹಾಗಾಗಿ ಒಂದು ಹೊಸ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಬೆಳೆಯಬೇಕಾಗುತ್ತೆ. ಮತ್ತು ಇವತ್ತು ಕಾಂಗ್ರೆಸ್ನ ವೈಫಲ್ಯವು ಎದ್ದು ಕಾಣಿಸ್ತದೆ. ಮೋದಿ ಅಲೆ ಇದೆ ಕರ್ನಾಟಕದಲ್ಲಿ. ಈ ಎಲ್ಲದರ ಲಾಭವನ್ನು ವಿಜಯೇಂದ್ರ ಅವರು ನೇತೃತ್ವ ಮಾಡಿ ಲೋಕಸಭೆ ಚುನಾವಣೆ ನೋಡಿ. ಪಾರ್ಟಿ ಏನು ಹೇಳುತ್ತೆ ಅಷ್ಟು ಮಾಡೋದು ಮಾತ್ರ ನನ್ನ ಕೆಲಸ. ನಾನು ಇಷ್ಟರವರೆಗೆ ಯಾವುದೇ ಆಕಾಂಕ್ಷಿಯಾಗಿ ಎಲ್ಲೂ ಬಂದಿಲ್ಲ. ನಾನು ಪ್ರಥಮ ಬಾರಿ ಲೋಕಸಭೆ ನಿಂತಾಗಲೂ ಆಕಾಂಕ್ಷೆ ಅಲ್ಲ, ರಾಜ್ಯದ ಅಧ್ಯಕ್ಷನಾದಾಗಲೂ ಆಕಾಂಕ್ಷೆ ಅಲ್ಲ. ಪಾರ್ಟಿ ಏನು ಹೇಳುತ್ತೆ, ಪಾರ್ಟಿ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಒಬ್ಬ ಕಟ್ಟಾಳುವಾಗಿ ನಿರ್ವಹಣೆ ಮಾಡೋದು ನನ್ನ ಕೆಲಸ. ರಾಜಕೀಯದಿಂದ ನಿವೃತ್ತಿಯಾಗುತ್ತೆ ನನ್ನ ಅಪೇಕ್ಷೆ ಆಗಿದೆ. ಈಗ ಯಾವುದಾದ್ರೂ ಜವಾಬ್ದಾರಿಗಳು ಬೇರೆ ಏನಾದರೂ ಕೊಡ್ತಾ ಇದ್ದಾರೆ, ಏನಾದರೂ ಮಾತಾಡಿದ್ದಾರೆ, ನೀವೇನಾದ್ರು ಅಪೇಕ್ಷೆ ಪಡ್ತಾ ಇದ್ದೀವಿ? ನೋಡಿ, ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಿಸುವುದು ನಮ್ಮ ಡ್ಯೂಟಿ. ವಿಜಯೇಂದ್ರ ಅವರ ಜೊತೆ ಸೇರಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.